ಕಳೆದ 2 ವರ್ಷಗಳಿಂದ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಭಾಗದಲ್ಲಿ ತುಳು ನಾಟಕ, ಸಿನಿಮಾ, ಯಕ್ಷಗಾನ, ಸಂಗೀತ ಸೇರಿದಂತೆ ಸಾಂಸ್ಕೃತಿಕ ಚಟುವಟಿಕೆಗಳು ಸಂಪೂರ್ಣ ಸ್ಥಗಿತವಾಗಿದ್ದು, ಸುಮಾರು 10,000ಕ್ಕೂ ಅಧಿಕ ಕಲಾವಿದರು ಉದ್ಯೋಗವಿಲ್ಲದೆ ಕಂಗಾಲಾಗಿದ್ದಾರೆ. ಹೀಗಾಗಿ ಕರಾವಳಿ ಭಾಗದಲ್ಲಿಯೂ ಕಲಾ ಚಟುವಟಿಕೆ ಆರಂಭಿಸಲು ಸರ್ಕಾರ ಅನುಮತಿಯನ್ನು ನೀಡಬೇಕು ಎಂದು ತುಳು ಸಿನಿಮಾ ರಂಗಭೂಮಿಯ ಕಲಾವಿದರು ಒತ್ತಾಯವನ್ನು ಮಾಡಿದ್ದಾರೆ. ರಂಗಭೂಮಿಯ ನಟ ದೇವದಾಸ್ ಕಾಬಿಕಾಡ್ ಮಾತನಾಡಿ, ಸದ್ಯ ರಾಜಕೀಯ ಸೇರಿದಂತೆ ಎಲ್ಲ ಚಟುವಟಿಕೆಗಳು ಆರಂಭವಾಗಿವೆ. ಆದರೆ ನಾಟಕ, ಯಕ್ಷಗಾನ, ಸಿನಿಮಾ, ಸಂಗೀತಕ್ಕೆ ಮಾತ್ರ ಅವಕಾಶವೇ ದೊರೆತಿಲ್ಲ. ಪರಿಣಾಮವಾಗಿ ಕಳೆದ 2 ವರ್ಷಗಳಿಂದ ಕರಾವಳಿ ಭಾಗದ ಸಾವಿರಾರು ಕಲಾವಿದರು ಆರ್ಥಿಕ ಕಷ್ಟಕ್ಕೆ ಒಳಗಾಗಿದ್ದು, ಇವರ ಪರವಾಗಿ ಸರ್ಕಾರ ಸ್ಪಂದಿಸಬೇಕು ಎಂದರು. ನಿರ್ದೇಶಕ ವಿಜಯಕುಮಾರ್ ಕೊಡಿಯಲ್ಬೈಲ್ ಮಾತನಾಡಿ, ಕಲೆಯ ಬಗ್ಗೆ ಭಾಷಣ ಮಾಡುವ ರಾಜಕೀಯ ನಾಯಕರು ಕೊರೋನಾ ನಿಯಮಾವಳಿ ಅಡಿ ಕಾರ್ಯಕ್ರಮ ನಡೆಸಲು ಅವಕಾಶವನ್ನು ಕೊಡಬೇಕು ಎಂದರು. ತುಳು ನಾಟಕ ಕಲಾವಿದರ ಒಕ್ಕೂಟದ ಅಧ್ಯಕ್ಷ ಕಿಶೋರ್ ಡಿ ಶೆಟ್ಟಿ, ಪ್ರಕಾಶ್ ಪಾಂಡೇಶ್ವರ, ಮೋಹನ್ ಕೊಪ್ಪಲ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನಮ್ಮ ರಂಗಭೂಮಿ, ಸಿನಿಮಾ ರಂಗ, ಸಿನಿಮಾ ಕ್ಷೇತ್ರ, ಯಕ್ಷಗಾನ ಈ ಕ್ಷೇತ್ರಗಳನ್ನು ಬಿಟ್ಟು ಮತ್ತೆಲ್ಲರೂ ಅವರವರ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವಿಲ್ಲಿ ಕೇಳೋದಿಷ್ಟೇ, ನಾವು ಯಾರನ್ನು ದೂರಲಿಕ್ಕೆ ಹೋಗೋದಿಲ್ಲ. ಅಂದರೆ ಇದು ಇಡೀ ಪ್ರಪಂಚಕ್ಕೆ ಬಂದಂಥ ಒಂದು ಸಂಕಷ್ಟ, ನಾವು ಒಪ್ಪಿಕೊಳ್ಬೇಕು ಅದನ್ನು. ಅದರ ಜೊತೆಗೆ ಎಲ್ಲರೂ ಕಷ್ಟದಲ್ಲಿದ್ದಾರೆ, ಅದನ್ನು ನಾವು ಒಪ್ಪಿಕೊಳ್ಬೇಕು. ಪ್ರತಿಯಾಗಿ ನಾವು ಇಲ್ಲಿ ಬಹಳ ಬೇಸರ ಅಂದರೆ ಕಲಾವಿದರ ಬಗ್ಗೆ. ಕಲಾವಿದರು ಈಗ ಏನಾಗಿದ್ದಾರೆ, ನಿರ್ಗತಿಕರಾಗಿದ್ದಾರೆ. ತುಂಬ ನೊಂದು ಬೇಸರದಿಂದ ಅದನ್ನೇ ನಂಬಿಕೊಂಡು ಬದುಕಿರುವವರು ಈಗ ಬಹಳ ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ಯಾವುದೇ ರೀತಿಯ ಸ್ಪಂದನ ಮಾಡಲಿಲ್ಲ. ನಮಗೆ ಸ್ಪಂದನದ ಅಗತ್ಯ ಇಲ್ಲ. ಈಗ ನಮ್ಮನ್ನು ಬದುಕಲಿಕ್ಕೆ ಬಿಡಿ ಅಂತ ನಾವು ಕೇಳ್ತಾ ಇರೋದು ಸರ್ಕಾರದ ವತಿಯಿಂದ. ನಮ್ಮನ್ನು ಕೆಲಸ ಮಾಡಲಿಕ್ಕೆ ಬಿಡಿ. ನಾವು ದುಡಿದು ತಿನ್ನುವವರಲ್ಲ, ನಮಗೆ ದುಡಿಲಿಕ್ಕೆ ಬಿಡಿ. ಸಭೆ ಸಮಾರಂಭ ಅದು ಈಗ ಸಿನಿಮಾ ಕ್ಷೇತ್ರ ಕೂಡ ಹಾಗೆ 50-50 ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾವ ಸಿನಿಮಾ ರಿಲೀಸ್ ಮಾಡಲಿಕ್ಕೂ ಆಗೋದಿಲ್ಲ. ಈಗ ಎಷ್ಟೋ ತುಳು ಸಿನಿಮಾಗಳು ಅಲ್ಲೇ ಕೊಳಿತಾ ಇದೆ, ಸೆನ್ಸರ್ ಆಗಿ ಕೊಳಿತಾ ಇದೆ. ನಮ್ಮದು ಒಂದು ಸಿನಿಮಾ ಇದೆ, ಆಗ 1 ವರ್ಷ ಆಯಿತು. ಇಂಥ ಸಂಕಷ್ಟ ಪರಿಸ್ಥಿತಿಯಲ್ಲಿ ಕಲಾವಿದರು ಈಗ ಕೆಲಸ ಇಲ್ಲ. ಎಷ್ಟೋ ಕಲಾವಿದರಿಗೆ ಈಗ ರಂಗಭೂಮಿ ಅಂದರೆ ಒಂದು 30 ತಂಡ ಇದೆ. 30 ತಂಡದಲ್ಲಿ ಸುಮಾರು ಎಷ್ಟು ಕಲಾವಿದರು ಆಗಿರ್ಬೋದು ವಿಜಯರೇ? 7,000 ಕಲಾವಿದರು ಆಗ್ಬೋದು. 7,000 ಹತ್ರ 7,000 ಕಲಾವಿದರು ಅದನ್ನೇ ನಂಬಿಕೊಂಡು ರಂಗಭೂಮಿಯನ್ನು, ಸಂಗೀತ ಕ್ಷೇತ್ರವನ್ನು, ಯಕ್ಷಗಾನವನ್ನು ನಂಬಿ ಬದುಕುವವರು. ಅವರಿಗೆ ತುಳು ಭಾಷೆಯ ಬೆಳವಣಿಗೆಗೆ ತುಳು ನಾಟಕ, ತುಳು ಸಿನಿಮಾ ಹಾಗೂ ತುಳು ಯಕ್ಷಗಾನ, ತುಳು ಸಾಂಸ್ಕೃತಿಕ ಕಾರಣಗಳೆಂದು ನಾವು ನಂಬಿದ್ದೇವೆ. ಎಲ್ಲರೂ ಜನಪ್ರತಿನಿಧಿಗಳು ಪ್ರತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಹೇಳ್ತಾರೆ. ಆದರೆ ಇವಾಗ ಏನಾಗಿದೆ ಅಂತ ಹೇಳಿದರೆ, ಸುಮಾರು 2 ವರ್ಷದಿಂದ ಒಮ್ಮೆ ಒಂದೆರಡು ಅವಕಾಶ ಸಿಕ್ಕಿದ್ದರೂ ಕಲಾವಿದರ ಬದುಕು ದುಸ್ತರವಾಗಿದೆ. ಚಿತ್ರಮಂದಿರಗಳೆಲ್ಲ ಮುಚ್ಚಿ ಹೋಗಿದೆ. ಸಿಂಗಲ್ ಸ್ಕ್ರೀನ್ ಈಗಾಗಲೇ ಅಲ್ಲಲ್ಲಿ ಮುಚ್ಚಿ ಹೋಗ್ತಾ ಇದೆ. ತುಳು ಸೀಮಿತ ಮಾರುಕಟ್ಟೆಗೆ ಕೆಲವೇ ಚಿತ್ರಮಂದಿರಗಳಿದ್ದು, ಈ ಸ್ಥಿತಿ ಹೀಗೆ ಮುಂದುವರಿದರೆ ತುಳು ಚಿತ್ರರಂಗ ಹಿಂದೊಮ್ಮೆ 71ರ ಸ್ಥಿತಿಯಲ್ಲಿದ್ದಲ್ಲಿಗೆ ಬಂದು ಬೀಳುವಂಥ ಅಪಾಯ ಖಂಡಿತವಾಗಿಯೂ ಇದೆ. ತುಳು ರಂಗಭೂಮಿಯ ಸುಮಾರು 30-40 ತಂಡದ ಕಲಾವಿದರು ಇವತ್ತು ಅವರ ಬದುಕು ದುಸ್ತರವಾಗಿದೆ. ಇವತ್ತು ನಾವು ಮುಖ್ಯಮಂತ್ರಿಯವರಲ್ಲಿ ಕೇಳುವುದಿಷ್ಟೇ, ಜಿಲ್ಲಾಧಿಕಾರಿಗಳಿಗೆ ಈಗ ನಾಳೆ ನಾವು ಮನವಿಯನ್ನು ಒಪ್ಪಿಸಿ ಮುಖ್ಯಮಂತ್ರಿಯವರಿಗೆ ತಲುಪಿಸಲಿಕ್ಕಿದ್ದೇವೆ. ಕೇಳಿಕೊಳ್ಳುವುದಿಷ್ಟೇ, ಕಲಾವಿದರ ಬದುಕಿಗೆ, ಕಲಾವಿದರಿಗೆ ದುಡಿಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ. ನಮಗೆ ಸರ್ಕಾರದ ಯಾವುದೇ ಪರಿಹಾರ ಅಥವಾ ಕಿಟ್ ಯಾವುದನ್ನು ನಾವು ಬೇಡ್ತಾ ಇಲ್ಲ, ಯಾವುದು ಬೇಡ ನಮಗೆ. ನಾವು ಕೇಳೋದಿಷ್ಟೇ, ನಮಗೆ ಸ್ವಾಭಿಮಾನದಿಂದ ದುಡಿಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಿ. ಎಲ್ಲ ಕ್ಷೇತ್ರಗಳಲ್ಲೂ ಈಗ ಕೊರೋನಾ ಪೀಡಿತರ ಸಂಖ್ಯೆ ಕಡಿಮೆಯಾಗಿ ಎಲ್ಲರಿಗೂ ಅವಕಾಶ ಸಿಕ್ಕಿದೆ. ಕಲಾವಿದರನ್ನು ಮಾತ್ರ ಹಿಂದೆ ಇಡಲಾಗಿದೆ. ನಮ್ಮ ತುಳು ಚಿತ್ರರಂಗದಲ್ಲಿ 10-15 ಚಿತ್ರಗಳು ಈಗ ರಿಲೀಸಿಗೆ ರೆಡಿ ಇದೆ. ಸಾಧಾರಣ ಈಗ 1.5 ವರ್ಷದಿಂದ ಅವರು ಎಲ್ಲ ಪಿಕ್ಚರೆಲ್ಲ ಮಾಡಿ ದುಡ್ಡೆಲ್ಲ ಹಾಕಿ ಪಾಪ ತುಂಬ ಕಷ್ಟದಲ್ಲಿದ್ದಾರೆ. ಈಗ ನಮ್ಮ ನಾಟಕ ರಂಗದ ವಿಷಯ ಹೇಳಿದರು, ಕಾಪಿಕಾಡ್ ಸರ್ ಹೇಳಿದರು, ಕಿಶರಣ್ಣ ಕೂಡ ಹೇಳಿದರು. ಈಗ ಚಿತ್ರರಂಗಕ್ಕೆ ಬರುವಾಗ ಈಗ ನಮಗೆ 50% ಮಾತ್ರ ಈಗ ಥಿಯೇಟ್ರಲ್ಲಿ ಕೂತ್ಕೊಳ್ಳಿಕ್ಕೆ. 50% ಹೇಳಿದ ಕೂಡಲೇ ಜನರಿಗೆ ಒಂದು ಹೆದರಿಕೆ ಆಗ್ತದೆ. ಏನಪ್ಪ 50% ಜನರು ಥಿಯೇಟ್ರಿಗೆ ಬರ್ತಾ ಇಲ್ಲ. 50% ಹೇಳಿದ ಕೂಡಲೇ ಥಿಯೇಟ್ರಿಗೆ ಖಂಡಿತವಾಗಿ ಜನರು ಬರೋದಿಲ್ಲ. ಎಷ್ಟೋ ಪಿಕ್ಚರ್ಗಳು, ಮೊನ್ನೆ ಒಂದು ಲೂಸ್ ಮಾದ ಅವರದು ಪಿಕ್ಚರ್ ರಿಲೀಸ್ ಆಯಿತು, 1 ವಾರ ಅಲ್ಲ, 1 ದಿವಸ ಕೂಡ ನಿಲ್ಲಿಲ್ಲ. ಇದು ನಾನು 2 ದಿವಸ ಬಿಟ್ಟು ಪಿಕ್ಚರ್ ನೋಡುವ ಫೋನ್ ಮಾಡಿ ಕೇಳಿದರೆ, ಇಲ್ಲ 1 ದಿವಸ ತೆಗೆದೇವೆ ಪ್ರಕಾಶನ, ಯಾರಿಗೆ ಜನವೇ ಇಲ್ಲ ಅಂತ ಹೇಳ್ತಾರೆ.